ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಏನಿತ್ತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ರೇಟ್ ಕಮ್ಮಿ ಆವಂದಿ ನೀಡಿದವರ ಸಾರ್ವಜನಿಕ ಗಣೇಶೋತ್ಸವಗೂ ತಡೆಪು ಪಾಡ್ನ ಜಿಲ್ಲಾಡಳಿತ. ದೇವಸ್ಥಾನ ಸಮುದಾಯ ಭವನ ಬೊಕ್ಕ ಇಲ್ಲಡು ತಕ್ಕ ಮಟ್ಟದ ಆಚರಣೆಗೆ ಸೂಚನೆ. ಕಲ್ಪನಕ್ಲಿನ ಬುದ್ಧಿ ಬಿಳುಚಲೆಗೂ ಗುರುಕ್ಲಿನ ಪಾಲು ಮುಖ್ಯ. ಬರವು ಕಲ್ಪನಕ್ಕಲು ಬೇಲೇನು ಪ್ರೀತಿ ಮಲ್ಪೊಡು. ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿದ ಶಿಕ್ಷಕ ದಿನಾಚರಣೆಡು ಡಾಕ್ಟರ್ ಪಿ ಅನಂತಕೃಷ್ಣ. ಬೆಳ್ತಂಗಡಿ ತಾಲೂಕದ ಜನಕ್ಲೆಗೂ ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತೆಡು ನಡಪಾಯಿನ ಆನ್ಲೈನ್ ದೇಶಭಕ್ತಿ ಗೀತೆ ಪಂತೊಡು ಗಿಂದಿನಕ್ಲೆಗೂ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ರೇಟ್ ಕಮ್ಮಿ ಆವಂದಿ ನೀಡಿದವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣೆಗೂ ಜಿಲ್ಲಾಡಳಿತ ತಡೆಪು ಪಾಡ್ದಂಡು. ಜನಪ್ರತಿನಿಧಿಲು ಇತ್ತದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡಪಾದ ಇಂದೇನು ಗೊತ್ತು ಮಲ್ತಿದೆರೋ. ಸಭೆಟ್ ನಿಘಂಟಾಯಿನಂಚ ದೇವಸ್ಥಾನ ಸಮುದಾಯ ಭವನ ಬೊಕ್ಕ ಇಲ್ಲಡು ತಕ್ಕ ಮಟ್ಟದ ಆಚರಣೆ ಮಲ್ಪೊಲಿ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ರೇಟ್ ಕಮ್ಮಿ ಆವಂದಿ ನೀಡಿದವರ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೂ ಜಿಲ್ಲಾಡಳಿತ ತಡೆಪು ಪಾಡ್ದಂಡು. ಈ ಬಗೆಟ್ಟು ಜಿಲ್ಲಾಧಿಕಾರಿ ಆಫೀಸ್ ನಡಪಾಯಿನ ಜನಪ್ರತಿನಿಧಿಗಳು ಇತ್ತಿನ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಟ್ ನಿರ್ಧಾರ ಮಲ್ದಂಡು. ಔಲೌಲು ಪೆಂಡಾಲ್ ಪಾಡ್ದು ಸಾರ್ವಜನಿಕ ಜಾಗಿಲೆಡು ಗಣೇಶೋತ್ಸವ ನಡಪಾಯರೆ ಅವಕಾಶ ಇಜ್ಜಿನ್ ಪಂತಂಡು. ಆತೆ ಅತ್ತು ದಕ್ಷಿಣ ಕನ್ನಡ ಜಿಲ್ಲೆಡು ಮೂಜೇ ದಿನ ಆಚರಣೆಗೂ ಸಭೆಟ್ ನಿರ್ಧಾರ ಮಲ್ತದಂಡು. ದೇವಸ್ಥಾನ ಸಮುದಾಯ ಭವನ ಬೊಕ್ಕ ಇಲ್ಲಡು ತಕ್ಕ ಮಟ್ಟದ ಆಚರಣೆ ಮಲ್ಪರೆ ಸೂಚನೆ ಕೊಡ್ತುಂಡು. ಗಣೇಶೋತ್ಸವ ಆಚರಣೆ ಪೊರ್ತುಡು ಕೋವಿಡ್ ಮಾರ್ಗಸೂಚಿಲೇನು ಕಟ್ಟುನಿಟ್ಟುಡು ಪಾಲನೆ ಮಲ್ಪೆರ್ಲ ಸೂಚನೆ ಕೊಡ್ತುಂಡು. ಒವಿ ಮೈದಾನ ಅತ್ತಂಡ ಜನ ಒತ್ತಡದ ಜಾಗಿಲೆಡು ಗಣೇಶೋತ್ಸವ ಆಚರಣೆ ಮಲ್ಪರೆ ಇಜ್ಜಿಂದ ಪನ್ಪುನ ನಿಯಮೋಡುದಾತ್ರ ಸಾರ್ವಜನಿಕ ಗಣೇಶೋತ್ಸವಗೂ ದಕ್ಷಿಣ ಕನ್ನಡ ಜಿಲ್ಲೆಡಿಡಿ ತಡೆಪು ಪಾಡ್ನಂಚ ಆತಂಡು. ಕುಡ್ಲ ಹಾಸನ ರಾಷ್ಟ್ರೀಯ ರಾಜಮಾರ್ಗಡು ಗಾಡಿ ಅವಘಡಾದು ನೆತ್ತೆರ್ಪೋದು ಮಾರ್ಗಡು ನರಳೊಂದಿತ್ತಿನ ವ್ಯಕ್ತಿವರಿಯನ್ನು ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬಚಾವ್ ಮಲ್ತಿದೆರು. ಸೋಮವಾರ ರಾತ್ರಿ ನಳಿನ್ ಕುಮಾರ್ ರಾಜ್ಯ ತಿರ್ಗಾಟ ಮುಗಿತದು ಊರಿಗೂ ಬನ್ನಗ ಈ ಸಂಗತಿ ನಡೆತದುಂಡು. ಕುಡ್ಲ ಹಾಸನ ರಾಜಮಾರ್ಗಡು ಗಾಡಿ ಅವಘಡಾದು ನೆತ್ತೆರ್ಪೋದು ನರಳೊಂದಿತ್ತಿನ ವ್ಯಕ್ತಿವರಿಯನ್ನು ಬಿಜೆಪಿ ರಾಜ್ಯ ಗುರ್ಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಆಸ್ಪತ್ರೆಗೆ ಸೇರ್ಸಾದು ಬಚಾವ್ ಮಲ್ತಿನ ಸಂಗತಿ ಸೋಮವಾರ ರಾತ್ರಿ ನಡೆತದಂಡ. ನಳಿನ್ ಕುಮಾರ್ ರಾಜ್ಯ ತಿರ್ಗಾಟ ಮುಗಿತದ ಬನ್ನಗ ಕುಡ್ಲ ಹಾಸನ ರಾಜಮಾರ್ಗಡು ರಡ್ಡು ಚಕ್ರದ ಗಾಡಿ ಮಗರ್ದು ವ್ಯಕ್ತಿವರಿ ಜೋರ್ದ ಪೆಟ್ಟಾದು ಬೂರ್ದಿತ್ತೆರು. ನಳಿನ್ ಕುಮಾರ್ ತೂದು ಗಾಡಿ ಉಂತಾದು ತುರ್ತು ಆಂಬ್ಯುಲೆನ್ಸ್ಗೆ ಫೋನ್ ಮಲ್ತದು ಆ ವ್ಯಕ್ತಿನು ಆಸ್ಪತ್ರೆಗೆ ಸೇರ್ಸಾಯರೆ ಸೂಚನೆ ಕೊರಿಯರು. ಸಾಮಾಜಿಕ ಜಾಲತಾಣಲಿಡು ಒಂದು ಬಾರಿ ಸುದ್ದಿ ಆತಂಡು. ನಳಿನ್ ಕುಮಾರ್ನ ಈ ಕಾರ್ಯನು ಸಾರ್ವಜನಿಕರು ಪುಗಾರ್ದೆರು. ಪೊಲೀಸ್ ಸ್ಟೇಷನ್ಗ್ಲ ಆರೇ ಫೋನ್ ಮಲ್ತದು ಮಾಹಿತಿ ಕೊರ್ದು ಪೊಲೀಸ್ ಬತ್ತಿ ನೀಡಿದ ಬೊಕ್ಕನೆ ನಳಿನ್ ಕುಮಾರ್ ಅರೆನ ಇಲ್ಲಡೆ ಪೋತಿರು. ಕಲ್ಪನಕ್ಲೆನ ಬುದ್ಧಿದ ಬುಳಿಚಲೆಗೂ ಗುರುಕ್ಲೆನ ಪಾಲು ಮುಖ್ಯ. ಬರವು ಕಲ್ಪನಕ್ಲೆಗೂ ವಿಶೇಷ ತಾನ ಇತ್ತದು ಅಕುಲು ತನ್ಕುಲಿನ ಬೇಲಿನ ಪ್ರೀತಿಡು ಮಲ್ಪೊಡೊಂದು ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಪಂತೆರ. ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಆರು ಬರವು ಕಲ್ಪನಕ್ಲೆನ ದಿನಾಚರಣೆಡು ಪಾಲ್ದೆತ್ತೊಂದು ಪಾತಿರಿಯರು. ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿಡು ಶಿಕ್ಷಕಿರನ ದಿನಾಚರಣೆ ನಡಪಾಯಿರು. ಮಲ್ಲ ಬಿನ್ನೆರಾದು ಪಾಲ್ದೆತ್ತೊನ್ನ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಪಾತಿರ್ದು ಕಲ್ಪನಕ್ಲಿನ ಬುದ್ಧಿ ಬುಳಿಚಲೆಗೂ ಗುರುಕ್ಲಿನ ಪಾಲು ಮುಖ್ಯ. ಗುರು ಏಪೊಗ್ಲ ಎಲ್ಲಿ ಆಯರೆ ಬಲ್ಲಿ. ಬರವು ಕಲ್ಪನಕ್ಲೆಗ್ ಇಸೇಸ ತಾನ ಇತ್ತದು ಅಕುಲು ಅಕ್ಲಿನ ಬೇಲೆನು ಪ್ರೀತಿ ಮಲ್ಪೊಡು. ಜೋಕ್ಲಿನ ಬಗೆಟ್ಲ ನಂಕ್ ಪ್ರೀತಿ ಉಪ್ಪೊಡು. ಜೋಕ್ಲಿನ ಎಡ್ಡೆ ಅಭ್ಯಾಸಲೇನು ಅಕ್ಲಿನ ರುಚಿ ಎಂಚಿನ ಅಂದು ಗುರ್ತ ಮಲ್ಪೊಡು. ನಿಜವಾಯಿನ ಶಿಕ್ಷಕೆ ಒರಿ ಬರವು ಕಲ್ಪನಾಯಲ ಆದಿಪ್ಪೊಡು. ಬೇಲೆಡು ಅವಿನ ಪಾಲನೆ ಮಲ್ತೊಂದು ಅಧ್ಯಯನ ಮಲ್ತೊಂದೇ ಉಪ್ಪೊಡೊಂದು ಆರ್ಪಂಡೆರು. ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು. ದೀಪ ಬೆಳಕು ಜ್ಞಾನದ ಸಂಕೇತ. ಈ ಸಂಸ್ಥೆಯ ಕಲ್ಲು ಕೂಡ ಒಂದು ಸೊಲ್ಲು ಹೇಳುತ್ತದೆ. ಈ
ಬೆಳಕು ಇಲ್ಲಿ ಮೂಡಿ ಬರಲಿ, ಬೆಳಕು ಇಲ್ಲಿ ಎಲ್ಲ ಕಡೆಗೂ ಪಸರಿಸಲಿ ಅಂತಹ ಧ್ಯೇಯದಿಂದ ಶುಭಾರಂಭಗೈದಂತಹ ಈ ವಿದ್ಯಾಸಂಸ್ಥೆ ಹಿರಿಯರಾದಂತಹ ಶ್ರೀ KC ನಾಯಕರ ಅವರ ಜೀವನೋತ್ಸಾಹದ ಪ್ರತಿಫಲನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನ್ನ ಬಹಳ ಆತ್ಮೀಯರು ಶ್ರೀ ಗೋಪಾಲಕೃಷ್ಣ ಮಂದಿರದ ಶಿಲಾನ್ಯಾಸ ಸಂದರ್ಭದಿಂದ, ಅದೇ ರೀತಿ ಈ ವಿದ್ಯಾಸಂಸ್ಥೆಯ ಶಂಕುಸ್ಥಾಪನೆಯ ದಿನದಿಂದ ಪ್ರತಿಯೊಂದನ್ನು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದವ. ಅವರ ಆ ಒಂದು ಆಸಕ್ತಿ, ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಕಾಣುವಂಥ ಪ್ರವೃತ್ತಿ, ಎಲ್ಲವೂ ಕೂಡ ನಾವು ಆಂಗ್ಲ ಭಾಷೆಯಲ್ಲಿ ರೋಲ್ ಮಾಡೆಲ್ ಅಂತ ಕರೀತೇವೆ. ಪ್ರಪ್ರಥಮವಾಗಿ ಶ್ರೀ KC ನಾಯಕರವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರೋ ಕಲ್ಪವನ ಹಿರಿಯರ್ಲ ಆದುಪ್ಪುನ ಅನಂತಕೃಷ್ಣ ಭಟ್ ಬೊಕ್ಕ PUC ವಿಜ್ಞಾನ ವಿಭಾಗಡು ಹೆಚ್ಚ ಮಾರ್ಕ್ ದಿತ್ತಿನ ಬಿರ್ಸಿದಿ ಪೊಣ್ಣಗ್ ತಮ್ಮನದ ಮರ್ಯಾದಿ ಮಲ್ತೆರೋ. ನೆನಪು ಮಾಡಿ ನನಗೆ ಶುಭಾಶಯ ಹೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಹೃದಯದ ಅಂತರಾಳದಿಂದ ನನ್ನ ಅಭಿಮಾನದ ಧನ್ಯವಾದಗಳನ್ನು ಹೇಳಿ, ನಾವೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡೋದು ಹೇಳಿದರೆ ತಲೆಗೆ ಎಣ್ಣೆ ಹಾಕಿ ಅಮ್ಮ ಸ್ನಾನ ಮಾಡಿಸ್ತಾ ಇದ್ರು. ದೇವ್ರ ಮನೆಗೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ಕೂರಿಸಿ ಹಣೆಗೊಂದು ಕುಂಕುಮ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿಸಿ ಒಂದು ಗಂಟೆ ಹಾಲು ಕೊಡ್ತಾಯಿದ್ರು. ಆಮೇಲೆ ಹೋಗು ಎಲ್ಲ ದೊಡ್ಡವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಿದ್ರು. ಅಷ್ಟೇ ಹುಟ್ಟುಹಬ್ಬ ಅಂತ ಹೇಳಿದ್ದೆ. ಅನಂತಕೃಷ್ಣ ಭಟ್ರು ನಂಗೆ ಅದೇ ಹೇಳ್ಕೊಟ್ಟಿದ್ದು. ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ರು. ಈಗ ನಮಗೆ ಕ್ಲಾಸ್ ತಗೊಳ್ತಾರೆ ಹೋದ್ಮೇಲೆ, ಕೇಕ್ ಕಟ್ ಮಾಡಿದ್ರೆ ಯಾಕೆ ನೀವು ಅಂತ ಹೇಳೋದಿಲ್ಲ. ಅದೇ ನಮ್ಮ ತಾಯಿಗೆ 94 ವರ್ಷ. ನಾವು 10 ಮಕ್ಕಳು. ಹಳ್ಳಿ ತುಂಬ ಸಣ್ಣ ಹಳ್ಳಿ. ನಾನು ಮಿಲಿಟ್ರಿ ಬಿಟ್ಟು ಬಂದು 3 ವರ್ಷ ಒದ್ದಾಡಿದ ಮೇಲೆ 92ನೇ ಇಸ್ವಿ ನಮ್ಮ ಮನೆಗೆ ಕರೆಂಟ್ ಬಂತು ಸರ್. ಅಷ್ಟೊಳಗೆ ಕರೆಂಟ್ ಕೂಡ ಇರಲಿಲ್ಲ. ನನ್ನ ತಾಯಿ ಈಗ 94ನೇ ವರ್ಷ. ಈಗ ನಾನು ಆ್ಯಕ್ಚುಲಿ ಹುಟ್ಟಿದ ದಿವಸ ಗಣೇಶನ ಹಬ್ಬದ ದಿವಸ, ಚೌತಿ ದಿವಸ, ಅದಕ್ಕೆ ಗಣೇಶ ಅಂತ ಹೆಸರಿಟ್ಟಿರೋದು. ನಾಡ್ದು ನಾನು ಚೌತಿಗೆ ಮನೆಗೆ ಹೋದಾಗ ಅಷ್ಟೇ ಮಾಡೋದು. ಈಗಲೂ ತಲೆಗೆ ಒಂದು ಬೊಟ್ಟು ಎಣ್ಣೆ ಹಾಕ್ತಾರೆ, ಮತ್ತು ಮುಂಚೆ ಸ್ನಾನ ಅವರೇ ಮಾಡಿಸಿದ್ರು, 1-2 ತುಂಬಿ ನೀರು ಹಾಕ್ತಿದ್ರು. ಸೊ ಒಂದ್ಸಲ ನನಗೆ ಅಮ್ಮ ನೆನಪಾಯ್ತು ಇಲ್ಲಿ ನೀವು ಹುಟ್ಟಿದ ಆಚರಣೆ ಮಾಡಬೇಕಾದ್ರೆ. ಹಾಗೆ ನಿಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳು. ಕಾರ್ಯಕ್ರಮಟ್ಟು ಶಕ್ತಿ ಬರೋ ಸಂಸ್ಥೆಲಿನ ಆಡಳಿತಾಧಿಕಾರಿ ಡಾಕ್ಟರ್ KC ನಾಯಕ್, ಬಿಜೆಪಿ ರಾಜ್ಯ ಮಾಹಿತಿದಾರರು ಗಣೇಶ್ ಕಾರ್ಣಿಕ್, ಪ್ರಿನ್ಸಿಪಾಲರು T ರಾಜಾರಾಮ್, ವಿದ್ಯಾ ಕಾಮತ್, ನಿಮಾ ಸಕ್ಸೇನಾ, ರಮೇಶ್ ಪಾಲ್ದಿತ್ತೊಂಡಿರು. ಕೇರಳಡು ನಿಫಾ ವೈರಸ್ ಸೀಕ್ ತೋಜಿದು ಇತ್ತವು ಹೆಚ್ಚೊಂದು ಪುನರ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲೆಡು ಜಾಗ್ರತೆ ವಹಿಸರೆ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಕೇನೊಂದಿರೋ. ಜ್ವರ, ತರೆಬೇನೆ, ದಮ್ಮು ಸಮಸ್ಯೆ, ಮೆದುಳು ಉರಿ ಒಂದು ಮಾತ ನಿಫಾ ವೈರಸ್ದ ಲಕ್ಷಣ ಆದುಂಡು. ಕೇರಳಡು ನಿಫಾ ವೈರಸ್ ಸೀಕ್ ತೋಜಿದು ಇತ್ತೆ ಅವು ಹೆಚ್ಚೊಂದುಂಡು. ಅಂಚದು ದಕ್ಷಿಣ ಕನ್ನಡ ಜಿಲ್ಲೆಡು ಜಾಗ್ರತೆ ವಹಿಸರೆ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಭಿನ್ನಾಯ್ತೊಂದಿರೋ. ಗಡಿಬಾಗುಡ್ದು ಪಾಕಜನ ಆಸ್ಪತ್ರೆ ಬರೋ ಸಂಸ್ಥೆಲೆಗೂ ಉದ್ಯಮ ವ್ಯವಹಾರಗೂ ಜಿಲ್ಲೆಗೂ ಬರೊಂದುಲ್ಲೇರು. ಅಂಚಾದು ಜಿಲ್ಲೆಡು ನಿಫಾ ಅಲರ್ಟ್ ಘೋಷಣೆ ಮಲ್ತಂಡು. ಸಂಬಂಧಪಟ್ಟಿನಕ್ಕಲು ತುರ್ತು ಜಾಗ್ರತೆ ಕ್ರಮ ಅನುಷ್ಠಾನ ಮಲ್ಪರೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿರೋ. ನಿಫಾ ವೈರಸ್ಲ ಪರುಡುನ ಸೀಕಾದಿತ್ತದು ಮುರ್ಗುಲೆಡ್ದು ಮುರ್ಗುಲೆಗು, ನರಮಾಣ್ಯಡ್ದು ನರಮಾಣ್ಯಗು ಪಗರುಂಡು. ಜ್ವರ, ತರೆಬೇನೆ, ದಮ್ಮು ಸಮಸ್ಯೆ, ಮೆದುಳು ಉರಿ ತೋಜಿದು ಜೀವ ದೆಪ್ಪುನ ಸಾಧ್ಯತೆ ಒಪ್ಪುಂಡು. ಸೀಕ್ ದಕ್ಲೆನ ಶರೀರೊಡ್ದು ನೀರು ತಾಗಂಡಲ ಈ ಸೀಕ್ ಪರುಡು ನೀಡಿದವ್ರ ಈ ಬಗೆಟ್ ಜಾಗ್ರತೆ ವಹಿಸೊಡೊಂದು ಜಿಲ್ಲಾಧಿಕಾರಿ ತೆರಿಪಾದಿರೋ. ಜೆಡಿಎಸ್ ಜಿಲ್ಲಾ ಬೊಕ್ಕ ತಾಲೂಕು ಪಂಚಾಯತ್ ಓಟುಗೂ ಸಮಬಲ ಹೋರಾಟ ಮಲ್ಪೆರೆ ಒಡಿಪು ಜಿಲ್ಲಾ ಜನತಾದಳ ಸಜ್ಜಾದುಂಡು. ಕುಟುಂಬ ರಾಜಕೀಯೊಡ್ದು ವಾಪಕ್ಷಲಪಿದ ಇಜ್ಜಿಂದ್ ಜನತಾದಳ ರಾಜ್ಯ ಒತ್ತುಗುರು ಕಾರ್ಯರ ಬೊಕ್ಕ ರಾಜ್ಯ ಉಸ್ತುವಾರಿ ಸುಧಾಕರ್ ಶೆಟ್ಟಿ ಪಂತೆರ 6 ಒಡಿಪುದ ಸ್ವದೇಶಿ ಹೆರಿಟೇಜ್ ಸಭಾಂಗಣಡು ಸುದ್ದಿಕೂಟಡು ಪಾತಿರಿಯರು.
ಜಾತ್ಯತೀತ ಜನತಾದಳದ ರಾಜ್ಯ ಒತ್ತುಗುರು ಕಾರ್ಯರಬೊಕ್ಕ ಉಸ್ತುವಾರಿ ಸುಧಾಕರ್ ಶೆಟ್ಟಿ ಒಡಿಪುದ ಸ್ವದೇಶಿ ಹೆರಿಟೇಜ್ ಸುದ್ದಿಕೊಟ್ಟುಡು ಪಾತಿರ್ದು ಜಿಲ್ಲಾ ಪಂಚಾಯತ್ ಬೊಕ್ಕ ತಾಲೂಕು ಪಂಚಾಯತ್ ಓಟುಡು ಸಮಬಲತ ಹೋರಾಟ ಮಲ್ಪರೆ ಜೆಡಿಎಸ್ ಸಜ್ಜಾದುಂಡು ಕುಟುಂಬ ರಾಜಕೀಯ ಬುಡ್ದು ವಾ ಪಕ್ಷಲ ಇಜ್ಜಿಂದು ಪಂಡಿರೋ ತಾನು ವಾ ರಾಜಕೀಯ ಕುಟುಂಬದ ಬೈದಜಿ ರಾಷ್ಟ್ರೀಯ ಪಕ್ಷಡು ಕಾಸುಂಡು ಆಂಡ ಎಂಕ್ಲಿಡ ಜನಬಲ ಉಂಡು ರಾಜ್ಯಡು ಜಿಲ್ಲೆ ಕುಡಕಟ್ಟದ ಹೊಸ ಸಮಿತಿ ಆತಂಡು 22 ಲಕ್ಷದಾತ್ತು ಸದಸ್ಯರಿನ ಮಲ್ಪರೆ ಅಭಿಯಾನ ಸುರು ಮಲ್ಪುವ ಜೆಡಿಎಸ್ ಪಣವುಡು ಗಟ್ಟಿ ಮುಟ್ಟೆಜ್ಜಿ ಭ್ರಷ್ಟಾಚಾರ ಲಂಚದ ಕಪ್ಪು ಬೊಟ್ಟ ಇಜ್ಜಿ ಸರ್ಕಾರ ಬೇತೆ ಬೇತೆ ಯೋಜನೆ ಮಲ್ತಂಡಲ ಅವು ಜನಕ್ಲೆಗ್ ತಿಕ್ಕೊಂದಿಜ್ಜಿ ಜನತಾದಳ ಮಾತಾ ಕಡಿಟ್ಟು ಸ್ವತಂತ್ರವಾದ ಓಟು ಗುಂತುಣಂದು ಸುಧಾಕರ್ ಶೆಟ್ಟಿ ಪಂಡಿರೋ ಆದರೆ ನಮ್ಮ ಏನು ಅಭಿವೃದ್ಧಿ ಪೂರ್ವಕವಾದ ಯೋಜನೆಗಳ ಮೇಲೆ ನಾವು ನಿಲ್ಲಬೇಕಾಗಿದೆ. ಸ್ನೇಹಿತರೆ, ಇವತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡ್ತೇನೆ ಅಂದ್ರೆ, ನಮ್ಮಲ್ಲಿ 90 ಲಕ್ಷ ಯುವಕರಿದ್ದಾರೆ. ರಾಜ್ಯದಲ್ಲಿ 90 ಲಕ್ಷ ಯುವಕರಿದ್ದಾರೆ. ಅವರಿಗೆ ಮುಂದೆ ಏನು ಅನ್ನೋದೇ ಗೊತ್ತಾಗಿಲ್ಲ. ಯೋಜನೆಗಳ ಮಹಾಪೂರವಿದೆ, ಆದರೆ ತಳಮಟ್ಟ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ, ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಹಿಂದಿನ ಮುಖ್ಯಮಂತ್ರಿಗಳು ಬಿಟ್ಟ ಮೇಲೆ ಮತ್ತೊಂದು ಮುಖ್ಯಮಂತ್ರಿಗಳು ಬಂದ ಮೇಲೆ ಎಲ್ಲ ಈಗ ಏನಾಗಿದೆ, ಓಟಿಗಾಗಿ ರಾಜಕೀಯ ಮಾಡುವ ಪರಿಸ್ಥಿತಿ ಬಂದಿದೆ. ವಿದ್ಯಾರ್ಥಿಗಳು, ಮುಂದಿನ ಯುವಕರ ಭವಿಷ್ಯ ಎಲ್ಲೋ ಕತ್ತರಮಯವಾಗಿದೆ. ನಮ್ಮ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿರುವಾಗ ನಾವು ಒಂದು ಯೋಜನೆಯನ್ನು ಹಾಕಿದ್ದು, ಮಹಿಳಾ ವರ್ಗ ಸಬಲರಾಗಬೇಕು ಅಂತೇಳಿ 2 ಕೋಟಿಯವರೆಗೆ 4% ಇಂಟ್ರೆಸ್ಟ್ ಕೊಡುವಂತ ಯೋಜನೆಯನ್ನು ತಂದಿದ್ದು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಇರುವಾಗ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನೇನು ಎಲೆಕ್ಷನ್ಗೆ 2 ವರ್ಷ ಇದೆ, ಚುನಾವಣೆ ಬರಲಿಕ್ಕೆ ವಿಧಾನಸಭೆ 2 ವರ್ಷ ಇದೆ. ಆದರೆ ಯಾವುದೇ ಒಂದು ಕೆಲಸಗಳು ನಡೆಯುವಂತಹದ್ದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್ ಪ್ರಮುಖ ಘಟ್ಟ. ಅಭಿವೃದ್ಧಿಗೆ ಪೂರ್ವಕವಾದ ಯೋಜನೆಗಳಿಗೆ ಸರಿಸಮಾನವಾಗಿ ನಾವು ಕೆಲಸ ಮಾಡಬೇಕಾದ್ರೆ ಈ 3 ಕ್ಷೇತ್ರ ಸಬಲವಾಗಬೇಕಾಗಿದೆ. ಆದ್ರಿಂದ ಈ ಸರಿಯ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಜಾತ್ಯತೀತ ಜನತಾದಳ ಈ ಒಂದು ಇದನ್ನ ಖಂಡಿತ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ. ಭಾರತ ದೇಶಗೂ ಸ್ವತಂತ್ರ ತೆಗೆದು 75 ವರ್ಷ ಒಂದು ಪುನಃ ಸ್ವತಂತ್ರ ದಿನಾಚರಣೆದ ಅಮೃತ ಮಹೋತ್ಸವ ಲೆಕ್ಕೊಡು ಬೆಳ್ತಂಗಡಿದ ಜನಕ್ಲೆಗ್ ಶಾಸಕರ ಹರೀಶ್ ಪೂಂಜಾ ದುಂಬಾಳ್ತೆಡ್ ಆನ್ಲೈನ್ ದೇಶಭಕ್ತಿ ಗೀತೆ ಪಂಥ ನಡಪಾದಿತ್ತೆರ ಐಟ ಗೆಂದಿನ ಕ್ಲೆಗ್ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಐತಾರ ಶ್ರೀ ಮಂಜುನಾಥ ಸ್ವಾಮಿ ಕಲಾಭವನುಡು ನಡೆತಂಡ. ಭಾರತ ದೇಶ ಸ್ವತಂತ್ರ ಆದ 75 ವರ್ಷ ದಿಂಜೊಂದು ಈ ಸರ್ತಿ ಸ್ವತಂತ್ರ ದಿನಾಚರಣೆದ ಅಮೃತ ಮಹೋತ್ಸವ ಆಚರಣೆ ಮಲ್ತದಂಡ. ಆಲೆಕ್ಕುಡು ಬೆಳ್ತಂಗಡಿ ತಾಲೂಕದ ಜನಕ್ಲಿಗೂ ಆನ್ಲೈನ್ ದೇಶಭಕ್ತಿ ಗೀತೆದ ಪಂತನು ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತಿಡ್ ನಡಪಾದ ಐಟ ಗೆಂದಿನಕ್ಲಿಗೂ ಇನಾಮು ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಐತಾರ ಬೆಳ್ತಂಗಡಿದ ಮಂಜುನಾಥ ಸ್ವಾಮಿ ಕಲಾಭವನುಡು ಅಟ್ಟಣೆ ಮಲ್ತದಿತ್ತೆರೋ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಾದ ನಾಯಕರಾದ ಮಿತ್ತಬತ್ತಿನ ಹರೀಶ್ ಪೂಂಜಾ ಎಲ್ಯ ಪ್ರಾಯಡೆ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಉಡಲಡು ದೇಶಭಕ್ತಿದ ಗೇನ ದಿಂಜ ಒಂದು 1ನೇ ವರ್ಷೋಡ್ದು ಬತ್ತಿನ ಮಾತಾ ಪ್ರಾಯದಕ್ಲಿಗ್ ಸುರುತ್ತ ಸರ್ತಿ ಆನ್ಲೈನ್ ದೇಶಭಕ್ತಿ ಗೀತೆದ ಪಂಥ ನಡಪಾದಿರ ಬಿನ್ನಿರ್ನ ಸೇರಿಗೀಡು ಊರ್ದ ಜನಪ್ರತಿನಿಧಿಗಳು ಈತದ ಇನಾಮು ಪ್ರಶಸ್ತಿಲಿನ ಪಟ್ಟಿಯರೋ. ಕಾರ್ಯಕ್ರಮಟ್ಟು ಪಂತೊಡುಗೆಂದಿನ ಕ್ಲಿಗ್ ದೇಶಭಕ್ತಿ ಗೀತೆ ಪಂಡಿರೋ. ಭಕ್ತಿ ಗೀತೆಲಿನ ಪನ್ಪುನೆಟ್ಟು ಬಿರ್ಸಿರಾದುಪ್ಪನ ಜಗದೀಶ್ ಪುತ್ತೂರು ದೇಶಭಕ್ತಿ ಗೀತೆ ಪಂತಗೂ ಪ್ರಧಾನ ತೀರ್ಪುಗಾರರಾದಿತ್ತದ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ದೇಶಭಕ್ತಿ ಗೀತೆ ಪಂಡಿರೋ. ಶಾಸಕರು ಹರೀಶ್ ಪೂಂಜಾ ಈ ಪೊರ್ತೊಡು ದೇಶಭಕ್ತಿ ಗೀತೆ ಪಂಡದು ಸಾರ್ವಜನಿಕರನ್ನ ಮೆಚ್ಚುಗೆ ಪಡೆಯಿರೋ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ಚಪ್ಪಾಳೆ
ವಿನಾಶದ ಆಶ್ವಾಸನೆ ಇದೆ, ಜಗಕ್ಕಿದೆ ಶಾಂತಿಯ ಶಪಥ. ಶತ್ರು ವಿನಾಶದ ಆಶ್ವಾಸನೆ ಇದೆ, ಜಗಕ್ಕಿದೆ ಶಾಂತಿಯ ಶಪಥ. ವಿಜಯದ ಗಳಿಗೆ ಇದೋ ಸಮೀಪಿಸಿದೆ, ಮುನ್ನುಗ್ಗಿದೆಯುವ ಪತನ. ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು. ಪ್ರಳಯ ರುದ್ರ ನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು. ಪ್ರಳಯ ರುದ್ರ ನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಒಡಿಪು ಜಿಲ್ಲೆ ಮಣಿಪುರ ಗ್ರಾಮ ಪಂಚಾಯತ್ ಸುತ್ತದ ಕುಂತಳ ನಗರದ ಮೋಕ್ಷಗಿರಿ ಒಂಜಿ ಕಾಲುಡು ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರ ಆದಿತ್ತದು. ಇತ್ತೆ ಆ ಜಾಗಿಡು ಪಂಚಾಯತ್ ಗುರುಕಾರ್ಯರು ಡಂಪಿಂಗ್ ಯಾರ್ಡ್ ಮಲ್ಪೆರೆ ಯೋಜನೆ ಪಾಡ್ದಿನೇಕ್ ಗ್ರಾಮದ ಜನಕ್ಕಲು ಬಾರಿಯೇ ವ್ರತೋಜಾತಿರ. ಆ ಬಗೆಟ್ ಇತ್ತೆ ಒಂಜಿ ವರದಿ. ತುತ್ತುಮುತ್ತುಡು ಕಣ್ಣು ಮನಸ್ಸು ಒಯ್ಪುನ ಪಚ್ಚೆ ಪಜಿರು ಜೇರ ಪರ್ವತಲು ಅವಲೆ ಕೈತಲು ಪುಲೀಂದ್ರ ಮಹರ್ಷಿಲು ತಪಸ್ಸು ಮಲ್ತಿನ ಸುರಂಗ ಕ್ಷೇತ್ರ ಮಿತ್ತಡು ಪಿರಾಕದ ದೇವಸ್ಥಾನದ ಸಾಕ್ಷಿಲು ನಿಚ್ಚಲ ಮುಲ್ಪದ ಪ್ರಕೃತಿ ಪೊರ್ಲ ಪೊಲಿಕೆನು ತುಯ್ಯರೆಂದೇ ಬರ್ಪುನ ತಿರ್ಗಾಟದಕಲು ಒಂದು ಒಡಿಪುದ ಮಣಿಪುರ ಗ್ರಾಮ ಪಂಚಾಯತ್ ಸುತ್ತದ ಕುಂತಳ ನಗರದ ಮೋಕ್ಷಗಿರಿ ಅಂದೇನು ಒಂಜಿ ತಿರ್ಗಾಟ ತಾಣಾದ ಮಲ್ಪೆರೆ ಪಿದಾಡ್ದಿನ ಗ್ರಾಮದಕ್ಲಿಗೂ ಇತ್ತ ಮಲ್ಲ ಶಾಕ್ ಆತಂಡು. ಗ್ರಾಮದಕ್ಲಿಗೂ ಗೊತ್ತದ ಅಂತೆನೆ ಏರೆಗ್ಲ ಮಾಹಿತಿ ಕೊರೊಂದೆ ಮುಲ್ಪದ ಗ್ರಾಮ ಪಂಚಾಯತ್ ಗುರುಕಾರೆ ಡಂಪಿಂಗ್ ಯಾರ್ಡ್ ಮಲ್ಪೆರೆ ತಯಾರಾದ ಇತ್ತೆ ಅವು ಜನಕ್ಲಿನ ಏವ್ರಗೂ ಕಾರಣ ಆತಂಡು. ಈ ಬಗೆಟ್ ಹಿಂದೂ ಜಾಗರಣ ವೇದಿಕೆ ದಕಲು ದಾನಿ ಪನ್ಪಿರಂದು ಕೇನ್ಲೆ. ಉಡುಪಿ ಸಮೀಪ ಇರುವಂತಹ ಮಣಿಪುರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವಂತಹ ಅತಿ ಎತ್ತರವಾದ ಪ್ರದೇಶ, ಪ್ರೇಕ್ಷಣೀಯವಾದ ಪ್ರದೇಶವಾದಂತಹ ಮೋಕ್ಷಗಿರಿ ಎನ್ನುವಂತಹ ಧಾರ್ಮಿಕ ಹಿನ್ನೆಲೆ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶವನ್ನು ಇವತ್ತು ಅಲ್ಲಿಯ ಒಂದಷ್ಟು ಮನೆಗಳಿಗೆ, ಸ್ಥಳೀಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ, ಒಂದು ಮಣಿಪುರ ಗ್ರಾಮ ಪಂಚಾಯತ್ನವರು ಒಂದು ನೋಟಿಸನ್ನು ಕೊಡದೆ ಏಕಾಏಕಿಯಾಗಿ ಇವತ್ತು ಆ ಧಾರ್ಮಿಕ ಹಿನ್ನೆಲೆ ಇರುವಂತಹ ಆ ಪ್ರದೇಶವನ್ನು ಇವತ್ತು ಡಂಪಿಂಗ್ ಗಾರ್ಡ್ ಅಂದರೆ ಕಸ ಹಾಕುವ ಒಂದು ಏನು ವಿಲೇವಾರಿ ಮಾಡುವಂತಹ ಡಂಪಿಂಗ್ ಗಾರ್ಡ್ ಇದೆ, ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ಥಳೀಯರಿಗೆ ಒಂದೇ ಒಂದು ನೋಟಿಸನ್ನು ಕೊಡದೆ ಮಣಿಪುರ ಗ್ರಾಮ ಪಂಚಾಯತ್ನವರು ಈ ರೀತಿ ಮಾಡುವಂಥದ್ದು ಅಲ್ಲಿಯ ಎಲ್ಲರಿಗೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ವಿಷಯ ಒಂದು. ಅದೇ ರೀತಿ ಅವರಿಗೆ ತುಂಬ ಸ್ಥಳೀಯರಿಗೆ ಬಹಳ ಸ್ಥಳೀಯರು ವಿರೋಧ ಮಾಡಿರುವಂತಹ
ಆ ಒಂದು ಸ್ಥಳ ಆಗಿದೆ. ಮೋಕ್ಷಗಿರಿ ಅನ್ನುವಂಥ ಧಾರ್ಮಿಕ ಹಿನ್ನೆಲೆ ಇರುವಂಥ ಸ್ಥಳದಲ್ಲಿ ಇವತ್ತು ಏನು ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ನಾವು ಹಿಂದೂ ಜಾಗರಣ ವೇದಿಕೆಯಿಂದ ಸ್ಥಳೀಯರ ನೆರವಿನಿಂದ ಅದನ್ನು ವಿರೋಧಿಸುತ್ತಿದ್ದೇವೆ ಮತ್ತು ಅದನ್ನು ಮಾಡಲಿಕ್ಕೆ ನಾವು ಕಡಖಂಡಿತವಾಗಿ ಬಿಡುವುದಿಲ್ಲ. ಮುಲ್ಪದ ಪರತ್ ಶಿಲಾಫಲಕ ಬೊಕ್ಕ ಒಂಜಾತ್ ದಾಖಲೆಗ್ ಗುಮನ ಕುರ್ನಗ ಈ ಜೇರಗು ಬೋಡಾಯಿನಾತ್ ಧಾರ್ಮಿಕ ಹಿನ್ನೆಲೆ ಇತ್ತದು ಕೈತಲು ವಿಷ್ಣುಮೂರ್ತಿ ದೇವಸ್ಥಾನ ಉಂಡು. ದುಂಬು ಈ ಜೇರ ಸುತ್ತಮುತ್ತು ಸಾರಗಟ್ಟಲೆ ಕೈಕಂಜಲು ಇತ್ತಿ ನೀಡಿದವ್ರ ಮುಲ್ಪ ಸರಕಾರ ಪಶು ಆಸ್ಪತ್ರೆ ತಾಪನೆ ಮಲ್ತದಂಡು. ಕೈತಲ್ಡೆ ಒಂಜಿ 100 ವರ್ಷದ ದುಂಬುದ ಹಿರಿಯ ಪ್ರಾಥಮಿಕ ಶಾಲೆ ಉಂಡು. ಶಾಲೆದ ಮುಖ್ಯ ಮಾಸ್ಟರ್ ಜಗನ್ನಾಥ ಶೆಟ್ಟಿ ಈ ಪರ್ವತನು ಒಂದಿ ತಿರ್ಗಾಟ ಕೇಂದ್ರ ಮಲ್ಪೆರೆ ಬಾರಿ ಪುಣ್ಯತಿರು. ಒಡಿಪುದ ಪೇಜಾವರ ಸ್ವಾಮೀಜಿಲು ಸೇರ್ನಂಚ ಪಾಕ ಮಠಾಧೀಶರ್ನ ದುಂಬಾಳ್ತಿಡು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡತೊಂದಿತ್ತಂಡು. ಪೇಜಾವರ ಸ್ವಾಮೀಜಿ ತೀರ್ನೆಡಿದು ಬೊಕ್ಕ ಪೂರ ಕಮ್ಮಿ ಆದಿತ್ತಂಡು. ಈ ತೊಂಜಿ ಧಾರ್ಮಿಕ ಸಾಂಸ್ಕೃತಿಕ ನಿಲೆಗಟ್ಟು ಉಪ್ಪುನ ಈ ಜೇರುನು ಕಜೌದ ಡಂಪಿಂಗ್ ಯಾರ್ಡ್ ಮಲ್ಪೆರೆ ಪಿದ್ದಾಡ್ನ ಗ್ರಾಮ ಪಂಚಾಯತ್ ಗುರ್ಕಾರ್ಲೆನ ಉದ್ದೇಶ ಎಂಚಿನ ಒಂದು ಗ್ರಾಮದಕ್ಲಿಗೂ ಯಕ್ಷ ಪ್ರಶ್ನೆ ಆತಂಡು. ಗ್ರಾಮದಕ್ಕಲು ಈ ಬಗೆಟ್ಟು ಜೋರ್ದ ಹೋರಾಟ ಮಲ್ಪೆರೆ ಅಟ್ಟಣೆ ಮಲ್ತದಿತ್ತದು ಇತ್ತೆ ತ್ಯಾಜ್ಯ ನಿರ್ವಹಣಾ ಘಟಕದ ಕೆಲಸ ತಡೆತದೇರೋ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ ಶಾಖೆ ಕುಂಟಲ ಪಲ್ಕೆ ಪೆರಿಯಾರ್ ದೋಟ ಘಟಕ ಬಂಟ್ವಾಳ ಪ್ರಖಂಡ ಬೊಕ್ಕ ಊರ್ದ ದಾನಿಲಿನ ಸಾಯುಡು ಅಯ್ಯಪ್ಪ ಸ್ವಾಮಿ ಮಂದಿರದ ಹಾಳಾಯಿನ ಮಾರ್ಗೋಗು ಇಂಟರ್ಲಾಕ್ ಪಾಡೆರೆ 40,000 ರೂಪಾಯಿದ ಚೆಕ್ನ್ನು ಪುತ್ತೂರು ತಾಲೂಕು ಬಜರಂಗ ದಳ ಜತೆ ಸಂಚಾಲಕರು ಗುರುರಾಜ್ ಬಂಟ್ವಾಳ ಬೊಕ್ಕ ಸಂತೋಷ್ ಕುಳಾಲ್ ಸರಪಾಡಿ ಇತ್ತದು ಭಜನಾ ಮಂಡಳಿದ ಆಡಳಿತ ಮಂಡಳಿಗೂ ಕೈಪಕತ್ತಿರೋ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಶ್ರೀರಾಮ ಶಾಖೆ ಕುಂಟಲ ಪಲ್ಕೆ ಪೆರಿಯಾರ್ ದೋಟ ಘಟಕ ಬಂಟ್ವಾಳ ಪ್ರಖಂಡ ಬೊಕ್ಕ ಊರ್ದ ದಾನಿಲಿನ ಸಾಯುಡು ಅಯ್ಯಪ್ಪ ಸ್ವಾಮಿ ಮಂದಿರದ ಹಾಳಾಯಿನ ಮಾರ್ಗೋಗು ಇಂಟರ್ಲಾಕ್ ಪಾಡೆರೆ 40,000 ರೂಪಾಯಿ ಚೆಕ್ನ್ನು ಪುತ್ತೂರು ತಾಲೂಕು ಬಜರಂಗ ದಳ ಜತೆ ಸಂಚಾಲಕರು ಗುರುರಾಜ್ ಬಂಟ್ವಾಳ ಬೊಕ್ಕ ಸಂತೋಷ್ ಕುಲಾಲ್ ಸರಪಾಡಿ ಇತ್ತದು ಭಜನಾ ಮಂದಿರದ ಆಡಳಿತ ಮಂಡಳಿಗೂ ಕೈಪಗತ್ತಿರೋ. ಊರ್ದ ದಾನಿವರಿ 1000 ರೂಪಾಯಿ ಖರ್ಚಿಡು ಜಲ್ಲಿ ಒದಗವೆಂದು ಪಂತೆ ಪ್ರಸಾದ್ ಶಿವಾಜಿ ನಗರ ಬೆಂಜರ ಪದವು ಸೇವಾ ಕಾರ್ಯದ ಬಗೆಟ್ಟು ತಿರಿಪಾಯಿರು. ದೀಪಕ್ ಅಜಕಳ, ಪ್ರವೀಣ್ ಕುಂಟಲ ಪಲ್ಕೆ, ಸತೀಶ್ ಮಧ್ವ ಪಾಲ್ದೆತ್ತೊಂಡಿರೋ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ರೇಟ್ ಕಮ್ಮಿ ಆವಂದಿ ನೀಡಿದವರ ಸಾರ್ವಜನಿಕ ಗಣೇಶೋತ್ಸವಗೂ ತಡೆಪುಪಾಡ್ನ ಜಿಲ್ಲಾಡಳಿತ ದೇವಸ್ಥಾನ ಸಮುದಾಯ ಭವನ ಬೊಕ್ಕ ಇಲ್ಲಡು ತಕ್ಕ ಮಟ್ಟದ ಆಚರಣೆಗೂ ಸೂಚನೆ. ಕಲ್ಪನಕ್ಲಿನ ಬುದ್ಧಿ ಬಿಳುಚಲೆಗು ಗುರುಕ್ಲಿನ ಪಾಲು ಮುಖ್ಯ ಬರವು ಕಲ್ಪನಕ್ಕಲು ಬೇಲೇನು ಪ್ರೀತಿ ಮಲ್ಪುಡು. ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿದ ಶಿಕ್ಷಕ ದಿನಾಚರಣೆಡು ಡಾಕ್ಟರ್ ಪಿ ಅನಂತಕೃಷ್ಣ. ಬೆಳ್ತಂಗಡಿ ತಾಲೂಕದ ಜನಕ್ಲೆಗೂ ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತೆಡು ನಡಪಾಯಿನ ಆನ್ಲೈನ್ ದೇಶಭಕ್ತಿ ಗೀತೆ ಪಂತೊಡು ಗಿಂದಿನಕ್ಲೆಗೂ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.